ಕೆಲವೊಮ್ಮೆ ಅದೃಷ್ಟ ಅಥವಾ ದೇವರ ದಯೆ ಇದ್ದರೆ ಹೇಗೂ ಬದುಕಬಹುದು ಅನ್ನೋದಕ್ಕೆ ಸಾಕ್ಷಿ ಈ ಒಂದು ವಿಡಿಯೋ. ಇದು ಗುಲ್ಬರ್ಗದಲ್ಲಿ ನಡೆದಂತಹ ಘಟನೆ. ರೈಲ್ವೆ ಹಳಿಯಲ್ಲೇ ಸಿಕ್ಕಿ ಹಾಕಿಕೊಂಡಿದ್ದ ತಾಯಿ ಮಗು ಪವಾಡ ಸದೃಶವಾಗಿ ಪಾರಾಗಿದ್ದಾರೆ. ತಾಯಿ ಮತ್ತು ಮಗ ರೈಲ್ವೆ ಹಳಿಯ ಒಂದು ಭಾಗದಲ್ಲಿ ಸಿಲುಕಿಕೊಂಡಿದ್ದರು. ಗೂಡ್ಸ್ ರೈಲ್ ಅದೇ ಸಮಯಕ್ಕೆ ಬಂದಿತ್ತು. ಆದರೆ ಅದೃಷ್ಟವಶಾತ್ ಯಾವುದೇ ಗಾಯಗಳಿಲ್ಲದೆ ಈ ತಾಯಿ ಮಗ ಪಾರಾಗಿದ್ದಾರೆ. ಇದು ಬಹುಶಃ ಅದ್ಭುತ ಪವಾಡ ಅಂತಲೇ ಹೇಳಬೇಕು. ರೈಲು ಸಂಚರಿಸಿದ ಬಳಿಕ ನಿರಾತಂಕವಾಗಿ ತಾಯಿ ಮತ್ತು ಮಗ ಮೇಲೆದ್ದಿದ್ದು ಜನರಿಗೆ ಆಶ್ಚರ್ಯವಾಗಿತ್ತು.